ಅತಿಥಿ ವರಿಯರು ಮಾತೆಯತಿ ವರಿಯರ್ ನಕಲು ಒಟ್ಟುಗು ಮಲ್ಲ ಬಿನ್ನರ್ ನಕಲೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಲ್ಪಡು ಚಾವಣದ ಎಡತ ಮರ್ಗಿಲ್ಡೆ ಭಾರತ ಮಾತೆನ ಭಾವಚಿತ್ರ ಉಂಡು ದಯದಿದೆ ಮಾತೆಲ್ಲ ಬರ್ತದೆ ಪುಷ್ಪಾರ್ಚನೆ ಮಲ್ತದೆ ನಮ್ಮ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಮಂಗಳೂರು ಕಂಬಳದ ಉದ್ಘಾಟನೆಯನ್ನು ನಮ್ಮ ಮೂಲಕ ಮಾಡಿರುವಂಥದ್ದು ನಮಗೆ ತುಂಬ ಅತೀವವಾಗಿರುವಂಥ ಸಂತೋಷ ತಂದಿದೆ. ಈ ಕಂಬಳದ ವಿಶೇಷತೆಯನ್ನು ನಾವು ಮಾಧ್ಯಮಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ಪೂಜ್ಯರು ನನಗೀಗ ಅನೇಕ ವಿವರಣೆಗಳನ್ನು ಕೊಟ್ಟರು. ಕಂಬಳ ಅನ್ನುವಂಥದ್ದು ಪ್ರಾದೇಶಿಕವಾಗಿ ಕರಾವಳಿ ಪ್ರದೇಶದ ತುಳುನಾಡಿನ ಸಾಂಸ್ಕೃತಿಕ ವೈಭವವಾಗಿತ್ತು ಅನ್ನುವಂಥದ್ದು. ಅಂಥ ಒಂದು ಸಾಂಸ್ಕೃತಿಕ ವೈಭವವಾಗಿರುವಂಥ ಒಂದು ನೆಲ ಮತ್ತು ಬುಡಕಟ್ಟು ಸಮುದಾಯದ ಒಂದು ಸಂಸ್ಕೃತಿಯನ್ನು ಅನೇಕ ನೂರಾರು ವರ್ಷಗಳ ಕಾಲದಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬರುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದರು. ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಆಧುನಿಕತೆ ಬೆಳೆದಂತೆ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೇಗೆ ನಾವು ಒಂದಿಷ್ಟು ಹೆಜ್ಜೆಗಳನ್ನು ಹಿಂದುಳಿಡುವಂಥ ಸಂದರ್ಭಕ್ಕೆ ಹೋಗ್ತಾ ಇದ್ವಿ, ಹಾಗೆಯೇ ಈ ಒಂದು ಕಂಬಳ ಸಂಸ್ಕೃತಿಯು ಕೂಡ ಕಣ್ಮರೆಯಾಗ್ತಿರುವಂಥ ದಿನಮಾನಗಳಲ್ಲಿ ಇವತ್ತು ಮಂಗಳೂರಿನ ಪ್ರತಿಯೊಬ್ಬರು ಸೇರಿಕೊಂಡು ಚೌಟ ಅವರ ನೇತೃತ್ವ ಇರ್ಬೋದು, ಶೆಟ್ಟರ ನೇತೃತ್ವ ಇರ್ಬೋದು, ಅವರೆಲ್ಲರೂ ಸೇರಿಕೊಂಡು ಈ ಒಂದು ಕಂಬಳಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡುವ ಮೂಲಕ ಈ ತುಳುನಾಡಿನ ಸಂಸ್ಕೃತಿಯನ್ನು, ಇದರ ವೈಭವವನ್ನು ಇಡೀ ದೇಶಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷದ ಸಂಗತಿಯಾಗಿದೆ ಅನ್ನುವಂಥದ್ದು. ವಿಶೇಷವಾಗಿ ಈ ಭಾಗದಲ್ಲಿ ತುಳು ಭಾಷೆಗೆ ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಆದ್ಯತೆಯನ್ನು ಕೊಡುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ವಿ. ತುಳು ಭಾಷೆಯು ಕೂಡ ಒಂದು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಭಾಷೆ. ಇದು ಆ ಭಾಷೆ ಎಷ್ಟೇ ವೈಭವವನ್ನು ಪಡೆದುಕೊಂಡರೂ ಇದು ನಮ್ಮ ಕರುನಾಡಿನ ಒಂದು ಅವಿಭಾಜ್ಯ ಅಂಗ ಅನ್ನುವಂಥ ಮಾತನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ತುಳುನಾಡಿಗೆ ತನ್ನದೇ ಆಗಿರುವಂಥ ವಿಶೇಷಣಗಳನ್ನು, ಲಕ್ಷಣಗಳನ್ನು ಹೊಂದಿದೆ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಮಾಧ್ಯಮ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಸಾಹಿತ್ಯಿಕವಾಗಿರುವಂಥ ಹಿನ್ನೆಲೆ ಇರುವಂಥ ಭಾಷೆ, ವಿಶೇಷವಾಗಿ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳು ರೂಪುಗೊಳ್ಳುವಂಥ ಭಾಷೆಯಾಗಿದೆ ಅನ್ನುವಂಥದ್ದು. ಅದೆಲ್ಲದಕ್ಕೂ ಮೂಲ ಪ್ರೇರಣೆಯಾಗಿರುವಂಥದ್ದು ಈ ಕಂಬಳ. ಈ ಕಂಬಳದ ವೈಭವವನ್ನು ನಾನು ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ನಾವು ಯಾರೋ ಇದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಮುಖಂಡರುಗಳು ಮುಂದಿನ ವರ್ಷಕ್ಕೆ ಮುಂಬೈನಲ್ಲಿ ಈ ಕಂಬಳವನ್ನು ಏರ್ಪಾಡು ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಕೇವಲ ಮುಂಬೈ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಕಂಬಳವನ್ನು ಪ್ರಚಾರಪಡಿಸುವಂಥ ಜವಾಬ್ದಾರಿ ಈ ಭಾಗದ ಮುಖಂಡರುಗಳ ಮೇಲೆ ಇದೆ ಮತ್ತು ಆಧ್ಯಾತ್ಮಿಕ ಸಂತರ ಮೇಲಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ವಿಶೇಷವಾಗಿ ಇತ್ತೀಚೆಗೆ ಕಂಬಳದ ಬಗ್ಗೆ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕದ ಬಗ್ಗೆ ಹೆಚ್ಚು ಪ್ರಚಲಿತವಾಗಿದ್ದಂಥದ್ದು ನಮ್ಮ ಏನು ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಸಿನಿಮಾ ಕಾಂತಾರದ ಮೂಲಕ. ಆ ಸಿನಿಮಾದ ಮೂಲಕ ಈ ಒಂದು ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಜನರು ಮಾರು ಹೋಗಿದ್ದಾರೆ. ನಾವು ಕೂಡ ಕಂಬಳವನ್ನು ನೋಡಬೇಕು, ಅದರ ಆನಂದವನ್ನು ಆಸ್ವಾದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜನರು ಅಪೇಕ್ಷೆ ಪಡ್ತಾರೆ. ಅವರಿಗೆ ನೋಡುವಂಥ ಸಂದರ್ಭ ಇಲ್ಲ. ಆದರೂ ಕೂಡ ಮಾಧ್ಯಮಗಳ ಮೂಲಕ ಈ ಒಂದು ಸಂದರ್ಭವನ್ನು ಕಣ್ತುಂಬಿಕೊಂಡು ಅವರು ಇದನ್ನು ಸವಿಯುತ್ತಾರೆ ಮತ್ತು ಇದರ ಆನಂದವನ್ನು ಅನುಭವಿಸ್ತಾರೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ವಿಶೇಷವಾಗಿ ತುಳುನಾಡು ಕೂಡ ಕರ್ನಾಟಕದ ಒಂದು ಅವಿಭಾಜ್ಯ ಭಾಷೆಯಾಗಿದೆ. ಈ ಭಾಷೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ವಿಶೇಷವಾಗಿ ನಮ್ಮ ನಿರೂಪಕರು ಹೇಳ್ತಾ ಇದ್ರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವ್ರ ಬಗ್ಗೆ. ನಾವೆಲ್ಲರೂ ಕೂಡ ನಮ್ಮ ದೇಶದ ಅಂದರೆ ಹಿಮಾಲಯ ಪರ್ವತಗಳ ಗಡಿ ಪ್ರದೇಶಗಳಿಗೆ ಹೋದಾಗ ಮಾತ್ರ ನಮ್ಮ ಸೈನಿಕರ ಮಹತ್ವ ಏನು ಅಂತೇಳಿ ಗೊತ್ತಾಗುತ್ತೆ. ನಾವು ಈ ಭಾಗದಲ್ಲಿದ್ದರೆ ಸೈನಿಕರ ಮಹತ್ವ ಗೊತ್ತಾಗೋದಿಲ್ಲ.
ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಕೊರೆಯುವಂಥ ಚಳಿಯಲ್ಲಿ -ಡಿಗ್ರಿಗಳಲ್ಲಿ ನಮ್ಮ ದೇಶವನ್ನು ಅವರು ಹಗಲಿರುಳು ಕಾಯುವಂಥ ಸಂದರ್ಭವನ್ನು ನೋಡಿದರೆ ಆಗ ನಮಗೆ ಸಾಕ್ಷಾತ್ ದೇವರುಗಳಾಗಿ ನಮ್ಮ ಸೈನಿಕರು ನಮಗೆ ಕಾಣ್ತಾರೆ. ಅಲ್ಲಿವರೆಗೂ ನಮಗೆ ಕಾಣಿಸೋದಿಲ್ಲ. ಅಂಥ ಒಂದು ದೇಶ ಸೇವೆಯನ್ನು ಬಂದಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇವತ್ತು ತುಳುನಾಡಿಗೆ ಕೈಲಾದ ಮಟ್ಟಿಗೆ ಒಂದಿಷ್ಟು ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸಕ್ಕೆ ನಾವು ಮುಂದಾಗಬೇಕನ್ನುವಂಥ ನಿಟ್ಟಿನಲ್ಲಿ ಮಂಗಳೂರು ಕಂಬಳವನ್ನು ಈ ಭಾಗದ ಎಲ್ಲ ಮುಖಂಡರುಗಳ ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ಇದನ್ನು ಏರ್ಪಡಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಮಂಗಳೂರು ಕಂಬಳ ಮುಂದಿನ ದಿನಮಾನಗಳಲ್ಲಿ ವಿಶ್ವವ್ಯಾಪಿಯಾಗಿ ಇದರ ಒಂದು ವಿಸ್ತೀರ್ಣವನ್ನು ಪಡೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನನ್ನು ಆಹ್ವಾನ ಮಾಡಿ ಉದ್ಘಾಟನೆ ಮಾಡಿಸಿರುವುದಕ್ಕೆ ತುಂಬ ಸಂತೋಷದ ಮಾತುಗಳನ್ನು ವ್ಯಕ್ತಪಡಿಸಿ ನಾನು ಕೂಡ ಈ ಒಂದು ಆನಂದದಲ್ಲಿ ಭಾಗಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡೋದಕ್ಕೆ ಮುಂಚೆ ಮತ್ತೊಂದು ಮಾತನ್ನು ಹೇಳುವುದಾದರೆ, ನಮ್ಮ ವಜ್ರದೇವಿ ಮಠದ ಪರಮ ಪೂಜ್ಯರು ಇನಿ ಮಾತಿರಲ್ಲ ಬೆಂಗಳೂರಿಂದ ಬಂದಿರತಕ್ಕಂಥವರು ಮಾಡ್ತಾ ಇದ್ದಾರೆ. ವಾರೀತಿದ ಪಾತಿರೀರು ಪನ್ಪನು ನಮ್ಮ ಮನಸ್ಸುಡುಂಡು ಒಂಜಿ ದೇಶ ರಕ್ಷಣೆ ಮಲ್ಪನಂಚಿನ ಒಂಜಿ ಸೈನಿಕನ ಮನಸ್ಸುಡು ಈ ನೆಲಮೂಲದ ಸಂಸ್ಕೃತಿನ ಒರಿಪಡೋ ಪನ್ಪನಂಚಿನ ಭಾವನೆ ಹುಟ್ಟುದನ್ನೇ ಬಹುಶಃ ಈ ಒಂದು ತುಳುನಾಡದ ಒಂಜಿ ಮಹಾತ್ಮೆ ಮಹಿಮೆ ಎಂದು ಪನೋಡಾಪ ದಾಯ ಪನ್ನಗ ಆ ಒಂದು ನಿರ್ದಿಷ್ಟ ಉದ್ಯೋಗನು ಮುಗಿಪುನ ತೊಟ್ಟಿಗೆ ನನ್ನ ವೃದ್ಧಾಪ್ಯದ ಈ ನೆಲದ ಸಂಸ್ಕೃತಿ ಆಯ್ನಂಚಿನ ಯಶಸ್ವಿ ಕಂಬಳ ಕೃಷಿ ಸಂಸ್ಕೃತಿನ ಈ ಕಂಬಳ ನಿರಂತರ ನಮ್ಮ ಸಹಕಾರ ಬಂದರೆ ಸುಧಾರಣೆ ಕೈ ಜೋಡಣೆ ನವೀನ್ ಚಂದ್ರ ನೋಡಪ್ಪ ಉಪಸ್ಥಿತರು ಬಂದುಲೆ ಇನಿ ಕಂಬಳ ಪನ್ನಗ ಇತ್ತೆ ಸ್ವಾಮೀಜಿಲು ಪಂಡಿಲೆಕೊನೆ ಕೇವಲ ತುಳುನಾಡು ಮಾತ್ರ ಘಟ್ಟದ ಮಿತ್ತಲ ನಡತನೆ ಆಂಡ ನಿಜವಾದ ಈ ಒಂಜಿ ಸಂಸ್ಕೃತಿ ಅಥವಾ ಈ ಕಂಬಳ ಸಂಸ್ಕೃತಿ ಒಲ್ಪ ಉದಿಪನಾಡ ಕಂಡ ಇದುವೇ ನಮ್ಮ ತುಳುನಾಡದ ಈ ತಗ್ಗು ಪ್ರದೇಶದ ನೀರಜಿಂಜಿನ ಅಂಚಿನ ಜಾಗಿಡು ಅಂಚಾಯನ ಹತ್ರ ಇನಿ ನಮ್ಮ ಈ ತುಳುನಾಡು ನಡಪನಂಚಿನ ಕಂಬಳಗೂ ವಿಶೇಷವಾದ ಮಾನ್ಯತೆ ಇನಿ ಕಂಬಳ ಬಣ್ಣದಾದ ದಾಯ ಪುಟ್ಟು ನನ್ನ ಹಿನ್ನೆಲೆ ಅಂಚಿನ ಅಂತ ಬಂದಾಗ ದಯದೀದು ಅರ್ಥ ಮಲ್ತೋನಡು ಇದು ನಮ್ಮ ಈ ನೆಲದ ಸಂಸ್ಕೃತಿನ ಪರಿಚಯ ಒಂದು ವೇದಿಕೆ ಕಟ್ಟದ ಸಂಧಿ ಪಾಡದನನ್ನು ನಮ್ಮ ವಿಮರ್ಶೆ ಮಲ್ತು ತುಳುಂದಾಂಡ ನಮ್ಮ ಈ ತುಳು ನೆಲದ ಸಂಸ್ಕೃತಿ ಎಂಚಿನ ಒಂದು ನಂಗೆ ಗೊತ್ತಾಪಡು ಈ ಒಂದು ಕಂಬಳದ ಹಿನ್ನೆಲೆಗೆ ಪೂರಕವಾಯಿನ ಒಂಜಿ ಗಾದೆ ತೂಲೆ ನಾಯರ್ ಪೋಯಿನಲ್ಪ ನಾಗಬೀದಿಲ ಉಪ್ಪಂದು ನಾಯರ್ ಪೋಯಿನಲ್ಪ ಅಪಗ ಕೃಷಿಗೆ ಏತ್ ಮಾನ್ಯತೆ ಇತ್ತು ಪನ್ಪೆ ನಮ್ಮ ಅರ್ಥ ಮಾಡ್ಕೊಂಡು ಇನಿ ನಂಗೆ ನೆತ್ತ ಹಿನ್ನೆಲೆ ಗೊತ್ತಿಜ್ಜಿ ನೆತ್ತ ವಿಚಾರ ನಂಗೆ ಮಸ್ತ್ ಗೊತ್ತಿಜ್ಜಿ ಆಂಡ ಕೇವಲ ಒಂಜಿ ಗಾದೆನ ಅರ್ಥ ಮಾಡ್ಕೊಂಡ ನಂಗೆ ಈ ನಾಗೆ ಬಹುಶಃ ಈ ತುಳುನಾಡಿಗೆ ಪುರಾಣಡೆ ಒಂಜಿ ವಿಶಿಷ್ಟವಾಯಿನಂಚಿನ ಒಂಜಿ ಮಾನ್ಯತೆ ಉಂಟು ನಾಗಲೋಕ ಪನ್ಪುನಂಚಿನ ಪುದರ್ಲ ಉಂಟು ನಾಗೆ ಏರೆಗ್ಲಾ ತರ ಬಗ್ಗಾವಯೇ ನಾಗೆ ಏರೆಗಳ ತರ ಬಗ್ಗಾವೆ ನಮ್ಮ ದೈವ ದೇವರಿಗೆ ಇನಿ ಪೋಡಿಪನ ಇದ್ದೆ ಗೊತ್ತಿಜ್ಜೆ ಬಟ್ ಆ ಸಂದರ್ಭಕ್ಕೆ ಬತ್ತ ನಮ್ಮ ಮುಟ್ಟದ ಆಂಡ ನಾಗೆ ಬಂದ ತರ ತಗ್ಗಾವಂದ್ರ ಏರ್ಲ ಇಜ್ಜಿ ಅಂಚಿನ ನಾಗೆ ತನ್ನ ನಡೆ ಬಿಡುದು ಕೊರ್ಪುನ ನಾಯರು ಬರ್ಪುಣುಂದಾಂಡ ನಾಗೆಲ ನಾಗ ಆ ತೆಲಾದು ಈ ನಾಯನಿಗೆ ಜಾಗೆ ಬಿಡುದು ಕೊರಪೆ ಎಂದು ಬಂದಾಗ ಈ ಕೃಷಿ ಎರಡನೇ ಬಹುಮಾನದ ತೀರ್ಪಡೆ ನನಗೆ ಮುಖ್ಯವಾದ ಬತ್ತಡು ಆಂಡ ದಾಯ ಬತ್ತಡು ಈ ಎರ್ಲೆಗೆ ಮೂಕ ಪ್ರಾಣಿಲೆಗೆ ಹಿಂಸೆ ಮಲ್ಪುವ ನಮ್ಮ ಅಂದ್ ಈ ಮೂಕ ಪ್ರಾಣಿಲೆಗೆ ನಮ್ಮ ಹಾಕುನಂಚಿನ ಸಂದರ್ಭಡು ಬಳಕೆ ಮಲ್ಪುನಂಚಿನ ಒಂಜಿ ಬಡು ಎಂಚಿನ ಉಂಡು ಆ ಬಡುತ್ತ ತಯಾರಿಡ ಒಂಜಿ ತುಳುವೆ ಏತ ಆಲೋಚನೆ ಮಲ್ಪೆ ಪಂಡದು ಐನು ವಿಮರ್ಶೆ ಮಲ್ತುಲ ಗೊತ್ತಾಪಡು ಬಂದುಲೆ ಒವ್ವ ಒಂಜಿ ಬಡುಟ್ಟು ಹಾಕುನ ಪ್ರಮೇನೆ ಇಜ್ಜಿ ಎರ್ಲೆಗೆ ಹಾಕೊಂಡಾಡ ಕಾಯರ್ದ ಬಡುವೆ ಆವಡು ಆ ಕಾಯರ್ದ ಬಡುಕು ನಿರ್ದಿಷ್ಟ ಅಳತೆ ಉಂಡು ನಮ್ಮ ಮುಂಗಾಯ್ದ ಈ ಗಂಟು ಜೇಳಾದು ಆಯ್ನ ಕೊಂಬ ಬಿರಿಯಲ್ದ ನಡುಟುಂಚಿನ ರಡ್ಡು ಕಾಯ್ತ ಕೊಂಬ ಬಿರಿಯಲ್ದ ನಡುಟುಂಚಿನದೇ ಉದ್ದಬೋಡು ನಮ್ಮ ಈ ಎರ್ಲೆಗ ಹಾಕುನಂಚಿನ ಬಡು
ಆ ಕಾಯರ್ದ ಬಡು ತಯಾರಾವಡ್ದಾಂಡ ಐನ ಆಯ್ಕೆ ಮಲ್ತದು ಗೊಬ್ಬರಡ ಅತಂಡ ಕೆಸರಡ ಮುರುಕದ ನಿರ್ದಿಷ್ಟ ಕಾಲ ಮುಟ್ಟ ಐದು ಸೊಕ್ಕ ಐಕ ಕಲ್ಲೇಟ ಪಾಡ್ದು ಎರ್ಲೆಗ್ ಹಾಕುನಂಚಿನ ಒಂಜಿ ಪ್ರಕ್ರಿಯೆ ನಡಪುಡು ಹಾಕುನೆಲ ದಾಯಿಗ್ ಕೇವಲ ಐಕ್ ಬೇನಾವಡು ಬನ್ಪುನ ಕಾರಣ ಗತ್ತು ಆ ಗಿಡವು ಇರ್ಲಿಕ್ಕೆ ಪೆರ್ಚಿ ಕಟ್ಟವನ ಅಂಚಿನ ಒಂಜಿ ಕೆಲಸ ಆ ಹಾಕುನಗಲ ಕಾರ್ಡ್ ಮೇಯ್ಕ್ ನೀರು ಚಿಲ್ಲಾದು ಬಹುಶಃ ಆ ಒಂಜಿ ಎರ್ಲು ಆ ಚಳಿಕ ಆ ಮೇಯ್ನ್ ಒಂಜಿ ರೀತಿ ಏನು ಬಹುಶಃ ಆ ರೀತಿದ ಒಂಜಿ ತಯಾರಿ ಮಲ್ಪ ಎರುಕುಲ್ಲ ಸೊ ಐಡ್ದು ಬೊಕ್ಕ ಆ ಕಾರ್ಡ್ ನೀರು ಚಿಲ್ಲಾದ ಐಡ್ದು ಬೊಕ್ಕ ಹಾಕುನಂಚಿನ ಒಂಜಿ ಕ್ರಮ ಪನ್ನಗ ಈ ಕಾಯರ್ದ ಬಡುಟು ಹಾಕುನಂಚಿನ ಪೆಟ್ಟು ಚರ್ಮದ ಅಡಿಗ್ ಓಪುಜಿ ತಾಗುಜವು ಬಹುಶಃ ಆಯ್ತು ಒಂಜಿ ವೇಳೆ ಗಾಯ ಆನಂದ ಈ ಕಾಯರ್ದ ಬಡುಟ ಹಾಕನಂಚಿನ ಪೆಟ್ಟದು ಆ ಗಾಯಗು ಬಹುಶಃ ಹೌದಲ್ಲ ಒಂಜಿ ಗೆಜಲ್ ಅಂದೆ ಆಯ್ನಾತು ಬೇಗ ಗುಣಾಪುನಂಚಿನ ಒಂಜಿ ಶಕ್ತಿಲ ಕಾಯರ್ದ ಬಡುಟು ಹಾಕನಂಚಿನ ಪೆಟ್ಟಿಗೆ ಉಂಡು ಬನ್ಪುನೆ ನಮ್ಮ ತೆರಿಬ ಅಂಚಾಯನದ ಹತ್ರ ನೆನ್ನೆ ಮಸ್ತ್ ದೀರ್ಘ ಪತ್ತಿರ ಪೋಪುಜಿ ಪಾತಿರ್ನ ಸಂದರ್ಭಲಾತ್ ಕೇನ್ ನಂಚಿನ ತಾಳ್ಮೆಲ ನಂಗೆ ಇಜ್ಜಿ ಆಂಡ ಒಂಜೊಂಜಿ ವಿಚಾರನು ನಮ್ಮ ಈ ಒಂಜಿ ಕಂಬಳಗೂ ಸಂಬಂಧಪಟ್ಟದ್ದು ವಿಮರ್ಶೆ ಮಲ್ತಂದ ಆಂಡ ಇನಿ ನುಗ ಅಂದ ಪನ್ಪನಮ್ಮ ಒಂಜಿ ನುಗ పొలిలుందాడ ఆ ఇల్లు గాని సూతక ఆ యజమాని బహుశా ఆ ಒಂಜಿ ಸೂತಕ ಕರಿದೇ ಒಣಸಮಲ್ಪುನಂಚಿನ ಒಂಜಿ ಪ್ರಕ್ರಿಯೆ ನಡಪೇದನು ನಮ್ಮ ತುಳುನಾಡು ಆಯ ದೇವಸ್ಥಾನಕ್ಕೆ ಹೋದು ಶುದ್ಧ ಅದು ಬತ್ತದ ಬೊಕ್ಕ ಆಯಗೆ ಒಣಸು ಸೊ ಇದುವೇ ನೊಗನಾಯರಾದಪ್ಪು ಅವು ಎಂಚಿನಾಂಡ್ಲ ಹಾಂಡ ಪೊಳ್ಳಿಂಡ ఆయన ಬೇಕಾಬಿಟ್ಟಿ ನಮ್ಮ ದಕ್ಕ ಬೆಲೆ ಕಜ್ಜಿ ఆయన ಒಂಜಿ ರೀತಿ ಒಂಜಿ ತಿಗಡು ಸಂಗ್ರಹಣೆ ಮಾಡ್ತದೆ ಬಹುಶಃ ಈ ಒಂಜಿ ನರಮಾನ್ಯಾಗ ಸಾವು ಬನ್ಪುನ ನಿರ್ದಿಷ್ಟ ಈ ಇಲ್ಲದ ಗುತ್ತದ ಅತಂಡ ಇಲ್ಲದ ಯಜಮಾನಿ ಸೈತ್ಯಂದ ಅನಗ ಆ ಸೈತಿನ ಸಂದರ್ಭ ನಮ್ಮ ಎಂಚಿನ ಕಾಟ ದೀಪ ಆ ಕಾಟಗೂ ಪಾಡಿನ ಸಂದರ್ಭ ಆ ಕಾಟೋಡೆ ಅವು ಪೊತ್ತೋಡು ಬನ್ಪುನ ಅಂಚಿನ ಒಂಜಿ ನಿಯಮಲ್ಲ ನಮ್ಮ ಹಿರಿಯಕಲು ಮಾಡ್ಕೊಂಡಿದ್ದೇವೆ ಅಂಚಾದ ಪುನಗ ಈ ಕಂಬಳಿಗೆ ಸಂಬಂಧಪಟ್ಟದ ನೆತ್ತ ದುಂಬು ಪಿರ ನಮ್ಮ ವಿಮರ್ಶೆ ಮಾಡ್ತದೆ ಆಲೋಚನೆ ಮಾಡ್ತಂದಾಡ ನಮ್ಮ ತುಳುನಾಡದ ಸಂಸ್ಕೃತಿ ಎಂಚಿನವು ನಮ್ಮ ನೆಲ್ಲ ನಿಲೆ ಬೆಲೆ ಎಂಚಿನವು ಪನ್ಪುಣವು ನಂಗೆ ಖಂಡಿತ ಗೊತ್ತಾಪಡು ಆಂಡ ಇನಿ ನಂಕೈನ ಹಿನ್ನೆಲೆ ಐನ ಮಹಾತ್ಮೆ ಮಹಿಮೆ ಖಂಡಿತವಾಗ್ಲೂ ತೆರೆದಿಜ್ಜಿ ನಮ್ಮ ಜವನರಿಗೂ ನೆತ್ತ ಪೊಲಪಾವಡು ಈ ಕಂಬಳದ ಹಿನ್ನೆಲೆ ಎಂಚಿನ ಪಂಡದ ತೆರೆಯುಡು ಪನ್ಪಣ ಉದ್ದೇಶ ಪ್ರಧಾನವಾಯಿನ ಉದ್ದೇಶ ಈ ಒಂಜಿ ಕಂಬಳದ ಇದು ಮಾತೆರೆಗಳ ಗೊತ್ತಾವಡು ನಮ್ಮ ಸಂಸ್ಕೃತಿ ಒಬ್ಬೆ ಪಾಡುವ ಸಂಸ್ಕೃತಿ ಪಂಡ ಎಂಚಿನ ಬಂದುಲೆ ತೂಲೆ ನೆಗಲು ಮರಿತು ಚಿಂಡ ಮರದೊಂಡು ಅರಿತು ಚಿಂಡ ಮರದಿಜ್ಜಿ ಎಂದು ಪಾತೆರ ಉಂಡು ನಮ್ಮ ಒಣಸು ಮಲ್ಪನಂಚಿನ ಒಂಜಿ ಸಂದರ್ಭಡು ಒಂಜಿ ನುಪ್ಪು ಬಟ್ಟಳದ ಜಾರದು ತಿರ್ತು ಬೋಲ್ಡು ಐನ ಅಡೆಗೆ ಬುಡುಪಿಲೆ ಕಜ್ಜಿ ಐನ ಪೆಜ್ಜಿದು ನಮ್ಮ ಸ್ವೀಕಾರ ಮಲ್ಪಡು ಅನ್ಪನ ಸಿದ್ಧಾಂತ ನಮ್ಮ ತುಳುವೆರ್ನ ಅರಿ ಪನ್ಪುಂಡು ಆ ನುಪ್ಪು ಪನ್ಪುಂಡಿಗೆ ಯಾನು ಉನ್ನಗ ತತ್ತದ ನಿನ್ನ ಕೈಡ್ದು ಜಾರದ ಬೋರುಂಡು ಆಂಡ ಈ ಪೆಜ್ಜು ನಡೆ ಮುಟ್ಟಾಯಿತು ಧೂಳು ಆಪುಜಿ ನಿನ್ನ ಒಣ ಸಾಯಿ ನಡೆ ಮುಟ್ಟಾಯಿತು ಧೂಳು ಆಪುಜಿ ಮಣ್ಣು ಆಪುಜಿ ರೋಗ ಕ್ರಿಮಿ ಲೈಕ್ ತಾಗುಜಿ ಇದು ಐಡ್ದು ಬೊಕ್ಕಲ ನಮ್ಮ ಐನ ನೆಗ್ಲೆಕ್ಟ್ ಮಲ್ತಂದಾಂಡ ಐನು ಬುಡಿ ಅಂದಾಂಡ ಅವು ನಂಗೆ ಅಪಾದ ತಲಿಪಡು ಪನ್ಪುನಂಚೆ ನಂಬಿಕೆ ನಮ್ಮ ಹಿರಿಯ ಈ ಪ್ರಾಣಿ ಹಿಂಸೆ ಎಂದು ಪನ್ಪ ನಮ್ಮ ಗೋಣೇರು ಒಂಜಿ ಕಾಲಡು ಸಂಪತ್ತು ಬಂದಾಗ ಇದ ನಿಲ್ಕೆ ಕೈಕಾಲಿನ ಸಂಪತ್ತು ಜಾಲಡು ತುಪ್ಪ ಎತ್ತಿನ ಸಂಪತ್ತು ಬೈಪಣ ಎತ್ತಿನ ಸಂಪತ್ತು ಅರಿ ಸಂಪತ್ತು ಬಾರ ಸಂಪತ್ತು ಕೈಲು ಸಂಪತ್ತು ಅದನ್ನ ಒಂದು ತಾರೆ ಬಾರ ಸಂಪತ್ತು ಆಂಡ ಇನಿ ನಮ್ಮ ಓಡೆ ಬಟ್ಟದ ಮುಟ್ಟುದ ಆಲೋಚನೆ ಮಲ್ಪನ ಅಗತ್ಯ ಉಂಡು ಇನಿ ನಂಗೆ ಸಂಪತ್ತು ಬಂದಾಗ ಮಲ್ಲ ಕಾರ ಸಂಪತ್ತು ಇನಿ ಇಲ್ಲಲು ಟಿವಿ ಫ್ರಿಡ್ಜ್ ಅದನ್ನ ಎಂಚಿನ ಕಂಪ್ಯೂಟರ್ ಇತ್ತ ಅವೇ ಸಂಪತ್ತು ತೆರೆಯೊಂದ ಬಂದಲೆ ಖಂಡಿತವಾದಲ ನಂಗೆ ಬಡವದ ಪೊರ್ತುಡು ಅವನು ತಿನ್ನರ ಆಪುಜಿ ನಂಕ ಬೋಡಾಯ್ನೆ ಬಡವದ ಪೊರ್ತುಡು ಒಂಜಿ ಪುಂಡಿ ನುಪ್ಪು ಆ ನುಪ್ಪು ಕೊರಪುನಂಚಿನ ನಮ್ಮ ಹಿರಿಯರು ರಚನೆ ಮಲ್ತನಂಚಿನ ಕಂಡ ಎಂಚಿನೊಂಡು ಆ ಕಂಡ ಪಾರಿ ಪಡಿಲಿ ನೀ ಬೂರೊಂದುಂಡು ಐನು ಖಂಡಿತವಾದಲ ನಮ್ಮ ಅರ್ಥ ಮಲ್ತೋ ನೋಡು ಈ ತುಳುನಾಡು ಒಂಜಿ ಕಾಲಡು ದಟ್ಟವಾಯಿನ ಕಾಡು ಈ ಕಾಡನ್ನು ನಾಡಾದ ಪರಿವರ್ತನೆ ಮಲ್ತನ ನಮ್ಮ ಹಿರಿಯಾಕಲ್ನ ಈ ಕಂಡೋಲು ಇನಿ ನಮ್ಮನ್ನು ಬಹುಶಃ ಒಂಜಿ ರೀತಿ ಅಣಕಿಸವನ ರೀತಿ ಒಂದು ಬಂಡ ತಪ್ಪ ಒಂದು ಅಂಚಾದ ಪುನಗ ಈ ಕಂಬಳ ಕೇವಲ ಕಂಬಳ ಅತ್ತೆ ಈ ಕಂಬಳದ ಹಿನ್ನೆಲೆ ಎಂಚಿನ ಐನ ಮಹತ್ವ ಎಂಚಿನ ಐನ ದಾಯಂಗಳ ಆಚರಣೆ ಮಲ್ಪಡು ಬಹುಶಃ ಕಾಲದು ಸರಿಯಾದ ನಮ್ಮ ಹೊಂದಾಣಿಕೆ ಮಲ್ತೊಂದು ಬೋಡು ಇನಿ ದುಂಬುದ ರೀತಿ ಅವೇ ಒಂಜಿ ಕೃಷಿ ಕಾರ್ಯ ನಡಪನು ಕಷ್ಟ ಇನಿ ಕಾಲದು ಹೊಂದೊಂದು ನಮ್ಮ ಪೋವೊಂದಿಲ್ಲ ಆಂಡ ನಮ್ಮ ಮೂಲ ಸಂಸ್ಕೃತಿ ಎಂಚಿನ ಉಂಡು ನಮ್ಮ ಮೂಲ ಸಂಸ್ಕೃತಿದ ಬೆಲೆ ಎಂಚಿನೊಂಡು ಐನು ನಮ್ಮ ಮರಪ್ಪ ಅಂದೆ ಒರಿತದು ನನ್ನ ದುಂಬುದ ಪೀಳಿಗೆಗೆ ತೆರಿಪವನಂಚಿನ ಕೆಲಸ ಇನ್ನಿ ವ್ಯವಸ್ಥಿತವಾದ ಶಾಸ್ತ್ರೀಯವಾದ ಅವಡೋಪನಪನ ಕಾರಣಗೋಸ್ಕರನೇ ಈ ರೀತಿದ ಕಂಬಳದ ವ್ಯವಸ್ಥೆ ಇನಿ ನಮ್ಮ ಎದುರು ಉಪ್ಪುನಂಚಿನವು ಅಂಚಾಯನ ಹಿಡ್ದ ಹತ್ರ ಎರು ಸಾಂಕನಕ್ಲಾವಡು ಸಾಂಕವನಕ್ಲಾವಡು ಐನು ನಮ್ಮ ಕಂಬಳ ಮಲ್ಪವನಕ್ಲಾವಡು ನೆನ್ನು ಸೂಕ್ಷ್ಮವಾದ ಒಂಜಿ ಅಧ್ಯಯನ ದೃಷ್ಟಿ ಇಡ್ಲ ತೂದು ನಮ್ಮ ಸಂಸ್ಕೃತಿದ ಬೆಲೆ ಎಂಚಿನ ಐನ ಮಹತ್ವ ಎಂಚಿನ ಬಂದ್ಕೊಂಡು ತೆರೆಯೊಂದು ನಮ್ಮ ಈ ಕಾರ್ಯಕ್ರಮ ಮಲ್ಪಡು ಬಂದ್ಕೊಂಡು ಪಾತೆರೊಂದು ಮುಗದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭು ಜೈ ಶ್ರೀರಾಮ್
ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ಕನ್ನಡದಲ್ಲಿ ಆರಂಭ ಮಾಡಿ ತುಳುವಲ್ಲಿ ಕೊನೆ ಮಾಡುವ ಅಂತ ಸಣ್ಣ ಚುಟ್ಕಾಗಿ ಮುಗಿಸುವ. ಯಾಕಂತಂದರೆ ನಮಗಿವತ್ತು ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಪೀಠದ ಬಸವಮೂರ್ತಿ ಮಾದಾರ ಶ್ರೀಗಳು ನಮಗಿವತ್ತು ಅತಿಥಿಗಳು. ಅವರನ್ನು ಕರೆಯ ಉದ್ಘಾಟನೆಗೆ ಸನ್ಮಾನ್ಯ ಬ್ರಿಜೇಶ್ ಚೌಟ್ರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಕರೆಸಿದ್ದಾರೆ ಅಂತಂದರೆ, ಅತ್ಲಾಗೆ ಕಲ್ಲಿನ ಕೋಟೆ, ಇತ್ಲಾಗೆ ನೀರಿನ ಮಾಡು. ಈ ಕಲ್ಲಿನ ಕೋಟೆಯನ್ನು ನೀರಿನ ಮಾಡಿಗೆ ಮಿಕ್ಸ್ ಮಾಡಿದರೆ ಏನಾಗತ್ತೆ ಅಂತಂದರೆ ಅದರಲ್ಲೂ ಒಂದು ಗುರುತ್ವಾಕರ್ಷಣ ವ್ಯವಸ್ಥೆ ಸೃಷ್ಟಿಯಾಗತ್ತೆ, ಅದರಲ್ಲಿ ಒಂದು ಕರೆಂಟ್ ಬರುತ್ತೆ. ಹಾಗಾಗಿ ಜಗತ್ತಿಗೆ ಒಂದು ಕರೆಂಟ್ ಕೊಡಬೇಕು ಅನ್ನುವ ದೃಷ್ಟಿಯಿಂದಲೇ ಬಹುಶಃ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಈ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಮಗೆ ಬಹಳ ಸಂತೋಷ ಅಂತಂದರೆ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ದೇಶ ಸೇವೆ ಮಾಡಿದ್ದಾರೆ. ಇನ್ನೊಂದು ಮಗ್ಗುಲಲ್ಲಿ ರಾಜಕೀಯದ ದೇಶ ಸೇವೆ ಮಾಡುವಲ್ಲಿ ಭಗವಂತ ಅವರಿಗೆ ಪೂರ್ಣ ಅನುಗ್ರಹ ಮಾಡಲಿ ಅಂತ ನಾವೆಲ್ಲರೂ ಕೈ ಎತ್ತಬೇಕು. ಕೇವಲ ರಾಜ್ಯಕ್ಕಲ್ಲ, ಅವರು ದೇಶಕ್ಕೆ ಸೀಮಿತವಾಗಿ ದೇಶ ಸೇವೆಯನ್ನ ಅವರ ಸೈನಿಕ ನೆಲೆಯಲ್ಲಿ ಮಾಡಿದ್ದಾರೆ, ಅದನ್ನು ರಾಜಕೀಯ ವರ್ತುಲದಲ್ಲೂ ಮಾಡಲಿಕ್ಕೆ ಭಗವಂತ ಅವರಿಗೆ ಅನುಗ್ರಹಿಸಲಿ ಅಂತ ಬೇಡ್ತಾ, ರಾಜ್ಯದ ಕಾರ್ಯದರ್ಶಿಗಳಾಗಿ ಹುದ್ದೆಯನ್ನು ಈಗಾಗಲೇ ಅವರು ನಿಭಾಯಿಸಿಕೊಳ್ಳಿಕ್ಕೆ ಸಜ್ಜಾಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮಂಗಳೂರಿಗೆ ಸಾಂಸ್ಕೃತಿಕ ನೆಲವೀರಾಗಿರ್ತಕ್ಕಂಥ ಮಂಗಳೂರು ನಗರವನ್ನೇ ಹೊಂದಿಕೊಂಡಿದ್ರು ಕೂಡ ಸನ್ಮಾನ್ಯ ಗೋಲ್ಡ್ ಪಿಂಕ್ ಸಿಟಿಯ ನಿರ್ದೇಶಕರು ಮತ್ತೆ ಅದರ ಮಹಾ ಪ್ರವರ್ತಕರು ಆಗಿರತಕ್ಕಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ರು ಈ ಒಂದು ಭೂಮಿಯನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಯಾರು ಯೋಚನೆ ಮಾಡಲಿಲ್ಲ ಇಲ್ಲಿ ಒಂದು ಕಂಬಳ ಆಗತ್ತೆ ಅಂತ. ಬ್ರಿಜೇಶ್ ಚೌಟ್ರು ಒಂದು ಕನಸನ್ನ ಕಟ್ಟಿದ್ರು. ಮಂಗಳೂರಲ್ಲಿ ನಗರದ ಭಾಗದಲ್ಲಿ ಈ ಪ್ರದೇಶ ಇರುವುದರಿಂದ ಇಲ್ಲಿ ಒಂದು ಕಂಬಳವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಸಮಾನ ಮನಸ್ಕರನ್ನ ಸೇರಿಸಿಕೊಂಡು ಒಂದು ದೊಡ್ಡ ಯುವಕರ ತಂಡವನ್ನೇ ಕಟ್ಟಿಕೊಂಡು ಸಜ್ಜು ಮಾಡಿ 7 ವರ್ಷದಿಂದ ಈ ಕಂಬಳವನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಂಗಳೂರು ನಗರಕ್ಕೆ ಜಗತ್ತಿನಲ್ಲಿ ಒಂದು ದೊಡ್ಡ ಕೀರ್ತಿ ಸಿಕ್ಕಿದ ಹಾಗೆ ಅಂತ ನಾವು ಭಾವಿಸಿಕೊಳ್ತೇವೆ. ಬೆಂಗಳೂರಿಗೆ ಹೋಗಿದೆ ಕಂಬಳ, ಇನ್ನು ಸ್ವಲ್ಪ ಸಮಯದಲ್ಲಿ ಇದು ಡೆಲ್ಲಿಗೆ ಹೋಗುವಂತ ಸೂಚನೆ ಇದೆ. ಹೋಗುವುದು ಇಷ್ಟಕ್ಕೆ. ಈ ಕಂಬಳಕ್ಕೆ ಜಗನ್ಮಾನ್ಯತೆ ದೊರಕಬೇಕು, ಜಗದ್ವಿಖ್ಯಾತ ಕ್ರೀಡೆಯಾಗಿ ಈ ಕಂಬಳ ಮಾರ್ಗನಿಸಬೇಕನ್ನುವ ಅಂಬೋಣ ಸಂಸ್ಕೃತಿ ಪ್ರಿಯರದ್ದು. ಕೃಷಿ ಉಳಿಯಬೇಕು, ಕೃಷಿಯ ಜೊತೆ ಈ ದೇಶದ ಸಂಸ್ಕೃತಿಯು ಉಳಿಯಬೇಕು. ಸಂಸ್ಕೃತಿಯ ಮಾನಬಿಂದುಗಳಾಗಿರುವಂತಹ ನಮ್ಮ ದೇಶೀಯ ಸೊಗಡು, ಅದು ಶ್ರದ್ಧಾ ಬಿಂದು, ಅದನ್ನು ಸ್ವಚ್ಛವಾಗಿ ಉಳಿಸಿಕೊಳ್ಳಬೇಕನ್ನುವ ದೃಷ್ಟಿಯಿಂದ ಈ ದೇಶಕ್ಕೆ ಒಂದು ಘನ ಪರಂಪರೆಯನ್ನು ಬಿತ್ತಿಸಿಕೊಂಡು ಈ ದೇಶದ ಸೌಭಾಗ್ಯವನ್ನು ಜಗತ್ತಿಗೆ ಪೋಷಣೆಗಾಗಿ ತಾನು ಕರ್ತವ್ಯವನ್ನ ಮಾಡದೆ ಜಗತ್ತಿಗೆ ಅದನ್ನು ಪರಿಚಯಿಸಬೇಕು ಅಂತ ಹೇಳಿ ಮುನ್ನಡೆ ಇಟ್ಟಿರುವಂತಹ ನಮ್ಮ ಘನಮೆತ್ತ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ನಾವು ನೆನೆಸಿಕೊಂಡು ಈ ಕಾರ್ಯಕ್ರಮ ಇನ್ನು ಜಗದ್ವಿಖ್ಯಾತ ಪಡೆಯಲಿ. ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಅರ್ಥಾತ್ ಹಿಂದೂ ಸಮಾಜದ ಶ್ರೇಯಸ್ಸು ಉಳಿಯಲಿ. ರಾಮ ಮಂದಿರ ನಿರ್ಮಾಣ ಆಗುವ ಕಾಲಘಟ್ಟದಲ್ಲೇ ರಾಮ ಲಕ್ಷ್ಮಣ ಜೋಡತರೆ ಕಂಬಳ ಮಂಗಳೂರಿನಲ್ಲಿ ನಡೀತಾ ಇದೆ. ಆ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಶ್ರೀರಾಮನ ಆದರ್ಶ ಯಾವ ರೀತಿಯಲ್ಲಿ ಜಗತ್ತಿಗೆ ಕೊಟ್ಟಿದ್ನೋ ಆ ಜಗತ್ತಿನ ಆದರ್ಶವನ್ನು ನಾವು ಉಳಿಸಿಕೊಂಡು ಈ ದೇಶೀಯ ಸೊಗಡು ಮತ್ತೆ ಈ ಸಂಸ್ಕೃತಿಯನ್ನು ಜಗದ್ವಿಖ್ಯಾತಗೊಳಿಸೋಣ ಅಂತ ಹೇಳ್ತಾ ವೇದಿಕೆಯಲ್ಲಿ ಪೂಜ್ಯ ಜಿತಕಾಮಾನಂದ ಶ್ರೀಗಳು, ಪೂಜ್ಯ ಮಾದಾರ ಚೆನ್ನಯ್ಯ ಶ್ರೀಗಳು ಇದ್ದಾರೆ. ಅತಿಥಿ ಅಭ್ಯಾಗತರ ನೆಲೆಯಲ್ಲಿ ಗುತ್ತುಗಳ ಯಜಮಾನರು ಇದ್ದಾರೆ, ಕೋಣಗಳ ಯಜಮಾನರು ಇದ್ದಾರೆ, ಸಂಸ್ಕೃತಿಯ ಹರಿಕಾರರು ಇದ್ದಾರೆ, ದೇವಸ್ಥಾನ ಮಠ ಮಂದಿರ ದೈವಸ್ಥಾನಗಳನ್ನು ಬೆಳೆಸಿಕೊಂಡ ಅತ್ಯಂತ ಉನ್ನತವನ್ನ ಪಡೆದಂತಹ ನಮ್ಮ ಸ್ವಯಂ ಸೇವಕರು ಇದ್ದಾರೆ. ಈ ಎಲ್ಲರನ್ನ ಕೂಡಿಕೊಂಡು ನಮ್ಮ ಈ ಮಂಗಳೂರು ಕಂಬಳ ನಾಳೆಯವರೆಗೆ ಯಾವುದೇ ರೀತಿಯ ವಿಘ್ನ ವಿಧೂರಗಳಿಲ್ಲದೆ ಅತ್ಯುತ್ತಮವಾಗಿ ಮುನ್ನಡೆದು ನಾಳೆ ಬೆಳಿಗ್ಗೆ ಒಳಗೆ ಈ ಕಂಬಳ ಮುಗಿಸಬೇಕು ಅನ್ನೋ ಒಂದು ಇರಾದೆ ಇದೆ. ಅಂತಂದ್ರೆ ಇಷ್ಟೇ, ಸಂಕಟ ಆಗಬಾರದು ಅನ್ನುವ ಕಾರಣವಷ್ಟೇ. ಚಳಿಯ ಸಮಯ, ಧನುರ್ಮಾಸ ಅಂದ್ರೆ ಚಳಿಯ ಸಮಯ, ಬೆಳಿಗ್ಗೆ ಬೇಗ ಎದ್ದು ನಾವು ದೇವರ ಪೂಜೆಯನ್ನು ಮಾಡಿ ಭಗವಂತನ ಕರ್ತವ್ಯಗಳನ್ನು ಮಾಡಿ ಸಂಸ್ಕೃತಿಯ ಕಡೆಗೆ ಹೋಗುವಂತ ಒಂದು ಧಾವಂತ ನಮ್ಮದು. ಹಾಗಾಗಿ ಆ ಕೋಣಗಳನ್ನು ಕಾಣುವಾಗಲೇ ನಮಗೆ ನಮ್ಮ ದೈವಗಳ ನೆನಪಾಗತ್ತೆ. ನಾವು ಮೈಸಂದಾಯನನ್ನು ಆರಾಧನೆ ಮಾಡುವವರು. ಹಾಗಾಗಿ ನಮ್ಮ ಕೋಣಗಳ ಪ್ರತೀಕವಾಗಿರುವಂತಹ ದೈವದ
ಪ್ರಸನ್ನತೆಯೂ ಅದರಲ್ಲಿ ಇದೆ. ಅವನಿಗೆ ಮೊದಲ ಸೇವೆ ಆಗಿರುವುದರಿಂದ ಹೇಗೆ ನಾವು ಗಣಪತಿಯನ್ನು ದೇವರಲ್ಲಿ ಮೊದಲಾಗಿ ಕಾಣ್ತೇವೆ, ಹಾಗೆ ದೈವಗಳಲ್ಲಿ ಮೈಸಂಗಾಯನನ್ನು ನಾವು ಮೊದಲಾಗಿ ಕಾಣ್ತೇವೆ. ಅಂತಹ ದೈವದ ಪ್ರತಿರೂಪವಾಗಿರತಕ್ಕಂಥ ಈ ಕೋಲ ಅತ್ಯುನ್ನತವಾಗಿರತಕ್ಕಂತಹ ಸಂಸ್ಕೃತಿಯ ಪ್ರತೀಕವಾಗಿರುವುದರಿಂದ ಇದನ್ನು ಇನ್ನಷ್ಟು ಬೆಳೆಸಿಕೊಳ್ಳೋಣ ಅಂತ ಎಲ್ಲರಿಗೆ ಶುಭಾಶಯವನ್ನು ಹೇಳ್ತಾ, ಪೂಜ್ಯ ಮಾದಾರ ಚೆನ್ನಯ್ಯ ಶ್ರೀಗಳು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವುದಕ್ಕೆ ಅವರಿಗೂ ವಿಶೇಷ ದೇವತಾನುಗ್ರಹವನ್ನು ಪ್ರಾರ್ಥಿಸ್ತಾ, ನಿಮಗೆಲ್ಲರಿಗೂ ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಇನ್ನಷ್ಟು ಈ ಸಂಘಟನೆಯನ್ನು ಗಟ್ಟಿ ಮಾಡಿಕೊಂಡು ಇದನ್ನು ಜಗತ್ತಿಗೆ ಕೊಂಡು ಹೋಗುವಲ್ಲಿ ಅವರ ಪಾತ್ರವೂ ಇರಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಬೋರ್ಡೈನೇ ಕರೆಂಟಿಗೆ ಪುನಃ ಅವಕಾಶಗಳೇ ಉಂಟು. ಓ ಉಂಟೌಡ ಪೂರ ಮಿಷನ್ ಮಿಷನ್ ಗಾಡ್ ಬಿನ್ ಬಾಜರ್ ಕನಪಲಾಯ್ದ ಅಡ್ಡಬಳದಾಗಲ ಮೋರ್ಲ ಗಿರೀಶ್ ಆಳ್ವರ್ನ ಅಡ್ಡಪಲದಿರಲು ಲಕ್ಷ್ಮಣ ಕರೆಕ್ಟ್ ಕಾರ ಅಡ್ಡಬಳದಾಗಲ ಅಂದ್ರೆ ಮೋರ್ಲ ಮೋರ್ಲ ಮೊದಲ ಗಿರೀಶ್ ಆಳ್ವರ್ ನಂಬರ್ದಲ್ಲಿ ರಾಜಧಾನಿಯ ವಾಮಂಜೂರು ತಿರುವನಂತಪುರ ವಾಮಂಜೂರು ತಿರುವೈಲ್ಗುತ್ತು ನವೀನ್ ಚಂದ್ರ ಆಳ್ವರ್ನ ಕನಪಲಾಯ್ದೆ ವಾಮಂಜೂರು ಬೋರಮಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಪಟ್ಟಣ ಕನಪಲಾಯ್ದೆ ಒಂಜನೇ ನಂಬರ್ದ ಬೋರಮಳ್ಳಿ ಪತ್ತಿ ಬರ್ಪಣ ಜನವರಿ 15ನೇ ತಾರೀಕಿದಾನೆ ಉಳ್ಳೂರು ಕಂದಾವರ ಪ್ರಣವರ ಉಳ್ಳೂರು ಕಂದಾವರ ಪ್ರಜ್ವಲ್ ಪ್ರಣವರ ಉಳ್ಳೂರು ಕಂದಾವರ ಒಟ್ಟುಗುಣಿಕೆಲೆ ಕಂಬಳನ ಮಲ್ಪರ್ದೆ ತೋಡು ಸಮಾನ ಗಮನಿಸಲ್ಲ ಅಡ್ಡಬಲದಲ್ಲಿನ ಚಾನ್ಸ್ ಬರಿಗೆ ನಾಗರದಲ್ಲಿನ ಯಜಮಾನರಲ್ಲಿ ಸ್ಪರ್ಧೆಗೆ ತಯಾರಾದ ಮಾಡೋಣ ವಿಷಯ ಮಧ್ಯಡುತ್ತೆ ನರಿನ ನರಕಂಬಳು ಪ್ರತಿ ಜಾತಿ ಇರಲಿಲ್ಲ ಮಂಗಳೂರು ಕಂಬಳಾಭಿಮಾನಿ ವಕೀಲರ ವೃಂದ ಆಲೆ ಮಾಡುತ್ತೇವೆ. ಮಂಗಳೂರು ಕಂಬಳಾಭಿಮಾನಿ ವಕೀಲರ ವೃಂದ ಕರಿನ ಕಂಬಳದ ಅಡ್ಡಫಲದ ವಿಭಾಗದ ಬಹುಮಾನ ಪಡೆದ ಮಂಗಳೂರಿನ ಕಂಬಳಾಭಿಮಾನಿ ವಕೀಲರ ವೃಂದ ಇದು ಕೊಡುವ ಇದು ಐದು ಅಡ್ಡಫಲದ ಎಲ್ಲ ಯಜಮಾನರಾಗಲೇ ಚಾನ್ಸ್ ಗೆಟ್ಟರು 6 ತಾರೀಕು ಬೋರು 4 ಪಾಲ್ದಾಗಲ 5 ಬೇಗ ಚಾನ್ಸ್ ಗಿಟ್ಟುಕೊಡು ನಾವು ಹಲವಾರು ವರ್ಷದಿಂದ ಈ ಕಂಬಳವನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಕೋಣಗಳ ಮಾಲೀಕರು ಕೋಣಗಳನ್ನು ಓಡುವವರಿಗೆ ಸೀಮಿತವಾಗಿರಿಸಬೇಕು. ಮಕ್ಕಳು ಬೇರೆ ಬೇರೆ ಸ್ಪರ್ಧೆಗಳು ಅತ್ಯಂತ ಎಲ್ಲೇ ವಿಭಾಗಗಳು 7ನೇ ವರ್ಷದ ಮಂಗಳೂರಿನ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಕೂಟಾಡ 81 ಜೊತೆಯನ್ನು ಕೂಟೋಡು ಪಾಲ್ಗೊಂಡಿದ್ದೇವೆ.
ಹಾಗಾಗಿ 41 ಜೊತೆ ಕಂಬಳ ಯಶಸ್ವಿ ವಿಶ್ವಾಸ ನಮಗಿದೆ. ಒಂದು ಜೊತೆಯಲ್ಲಿ ಮತ್ತೆ 40 ಜೊತೆಯಲ್ಲಿ ಇರುವ ಈಗಾಗಲೇ 150 ಜೋಡಿಗೂ ಮೇಲೆ ಕೋಣಗಳು ಇಳಿದಿದೆ. ಇನ್ನು ಹಲಗೆ ವಿಭಾಗದ ಕೋಣಗಳು ಹೆಚ್ಚು ಕಡಿಮೆ 165 ಜೊತೆ ಕೋಣಗಳು ಈ ಕಂಬಳಕೂಟದಲ್ಲಿ ಭಾಗವಹಿಸುವ ನಿರೀಕ್ಷೆ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಕಂಬಳ ಸಮಿತಿ ಪೂರ್ತಿ ಯುವಕರನ್ನೇ ಒಳಗೊಂಡಂಥ ಒಂದು ಕಂಬಳ ಸಮಿತಿ. ಈ ಕಂಬಳ ಪ್ರಾರಂಭ ಆಗಲಿಕ್ಕೆ ಸ್ಫೂರ್ತಿ ಪ್ರೇರಣೆ ಕಂಬಳ ಪುನರಾರಂಭಿಸಲು ನಡೆದಂಥ ಹೋರಾಟ. ಹಾಗಾಗಿ ಆ ಹೋರಾಟದಿಂದ ಹೊರಹೊಮ್ಮಿದಂಥ ಒಂದು ಕಂಬಳಕೂಟ ಮಂಗಳೂರು ಕಂಬಳ. ಹಾಗಾಗಿ ಯುವಕರೇ ಸೇರಿಕೊಂಡು ಯುವಕರಿಗೋಸ್ಕರ ಯುವಜನ ತುಳುನಾಡಿನ ಸಂಸ್ಕೃತಿಯ ಪ್ರೀತಿಗೋಸ್ಕರ ತುಳುನಾಡಿನ ಸಂಸ್ಕೃತಿ ಅನಾವರಣ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಂಗಳೂರು ಕಂಬಳ. ನಾಣ್ಯಕ ಪೂಜಾರಿಗಳ ಸ್ವಲ್ಪ ಜೊತೆ ನಾವೆಲ್ಲ ಎಲ್ಲಿ ವಕೀಲರೇ ಇರುಳರೇ ಇನ್ನ ಹಿರಿಯರಿಕೆನೆ ಅತ್ಯಂತ ಗೌರವಪೂರ್ವಕವಾದ ಗುರುತಿಸ ಬೆಂಗಳೂರು ಭಾಗದ ಭಾರತೀಯ ಮಲ್ಲಬಿಂಡರೆ ಪತ್ರಕರ್ತ ಮಿತ್ರರ ನೆಂಚಿನ ಮಾಡಿಗುತ್ತು ಸದಾನಂದ ಶೆಟ್ಟಿ ಶಾಂತಿ ಗೊತ್ತು ಒಟ್ಟುಗೊಳ್ಳರು ಇವರೇನೆ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಪ್ರೀತಿ ತೆಗೆದುಕೊಂಡು ನಾನು ಇಲ್ಲಿ ಪ್ರತಿ ವರ್ಷ ಕಂಬಳ ಬರ್ತಾ ಇದ್ದೇವೆ. ಸತತವಾಗಿ 7 ವರ್ಷದಿಂದ ಈ ಕಂಬಳ ನಡೀತಾ ಬರ್ತದೆ. ನಮ್ಮ ಹೆಮ್ಮೆಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರ ಸಾರಥ್ಯದಲ್ಲಿ ಈ ಮಂಗಳೂರು ಕಂಬಳ ನಡೆದುಕೊಂಡು ಬರ್ತಾ ಇದೆ. ಗ್ರಾಮೀಣ ಕ್ರೀಡೆಯಾದ ಕಂಬಳವನ್ನು ಇಂಥ ಪಟ್ಟಣದ ಒಂದು ಪ್ರದೇಶಕ್ಕೆ ತಂದು ಇಲ್ಲಿಯ ಜನರಿಗೆ ಕಂಬಳ ನೋಡುವಂಥ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ಸತತವಾಗಿ ಬರ್ತಾ ಇದ್ದೇವೆ. ಮಕ್ಕಳಿಗೆ ಪಟ್ಟಣದಲ್ಲಿರುವಂಥ ಯುವಕರಿಗೂ ಕೂಡ ಒಂದು ಕಂಬಳ ಗ್ರಾಮೀಣ ಕ್ರೀಡೆಯನ್ನು ನೋಡುವಂಥ ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರಿಗೆ ನಿಜವಾಗ್ಲೂ, ಯಾಕಂದ್ರೆ ಇದೊಂದು ಸುಲಭವಾದ ಕೆಲಸ ಅಲ್ಲ. ಇಷ್ಟೊಂದು ಯುವಕರನ್ನು ಒಟ್ಟುಗೂಡಿಸಿ ಇಷ್ಟು ವಿಜೃಂಭಣೆಯಿಂದ ಕಂಬಳ ಕ್ರೀಡೆಯನ್ನು ಮಾಡುವುದು ಅದು ಪಟ್ಟಣದ ಪ್ರದೇಶದಲ್ಲಿ ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ನಮ್ಮೆಲ್ಲರ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಸಲ್ಲಿಸಲು ಇಚ್ಛಿಸುತ್ತೇನೆ. ಹಳ್ಳಿಗೆ ಹೋಗ್ಬೇಕಂತ ಇಲ್ಲ, ಇಲ್ಲೇ ಬಂದು ನೋಡ್ಬೋದು. ತುಂಬಾ ಇಲ್ಲಿ ನೆರೆದಿರುವ ಜನರನ್ನು ನೋಡಿದ್ರೆ ಸಾಧಾರಣ ಮೆಡಿಕಲ್ ಕಾಲೇಜ್ಗಳು ಅಥವಾ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸೇರಿರುವಂತ ನಾರ್ತ್ ಇಂಡಿಯಾದ ಮಕ್ಕಳಾಗಿರ್ಲಿ ಅಥವಾ ಹೊರದೇಶದ ಮಕ್ಕಳಾಗಿರ್ಲಿ ಅವರೆಲ್ಲ ಕ್ರೀಡೆಯನ್ನು ಚಂದ ಮಾಡಿ ನೋಡುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಡೀ ಕುಡ್ಲಾಗ ಮಾತ್ರ ಇಡೀ ಜಿಲ್ಲೆದ ಜನಕ್ಕೆ ಬಹಳ ಸಂತೋಷ ಆಗುದು. ಆಂಡ ಬತ್ತಿನ ಮಾತೆರೆಗಳ ಮೆಡ್ಲು ತಿಕ್ಕೊಂಡು ಇಜ್ಜಿ ದೇವರ ಕಂಬಳ ಅದರ ದೈವದ ಕಂಬಳ ಅಂತ ಪುದರ್ ಪೋತಿರುಂಡು. ಮೂಜನ ನಂಬರ್ದನ ನಂದಳಿಕೆ ಮಾಣಿಗತ್ತು ನಾಗಪ್ಪ ನಾಯಕರ್ನ ಒಂದಿನ ನಂಬರ್ದ ಅಡ್ಡ ನಂಬರ್ದ ದಯವಿಟ್ಟು ನೀವು ಅಲ್ಲಿಂದ ತೆರವುಗೊಂಡು ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಜಗದೀಶ್ ಸಾಳ್ವೇರ್ನ ಬಲ್ಲದ ಮಲ್ಲ ವಿಭಾಗದ ಚಾನ್ಸರ್ಲು ಗುರುಪುರ ಕಾರ್ಮಗೊರಗುತ್ತು 10 ನಿಮಿಷ ಹಿಂದಿಡೆ ಬಂತ 14:31 ನಂದಳಿಕೆ ಶ್ರೀಕಾಂತ್ ಭಟ್ರ ಅಡ್ಡ ನಂಬರ್ದ ಬಲ್ಲದ ಮಲ್ಲ ವಿಭಾಗದ ಚಾನ್ಸರ್ಲು ನಂದಳಿಕೆ ಬಿ 13 ನಿಯಮದ ಸ್ವಾಗತ ಮಂತನು ಬಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟನ ಬಲ್ಲದ ಮಲ್ಲ ವಿಭಾಗದ ಚಾನ್ಸರು 13:97 ಕಣಪ್ಪಲಾಯ್ದಲ್ಲ ಅಜ್ಜಪ್ಪಲಾಯ್ದ ಇರ್ಲು ಕರೆಕ್ಟ್ ಜತ್ತೊಂದು ವಿಭಾಗದಲ್ಲೂ ಕರೆಕ್ಟ್ ಜತ್ತೊಂದಲ್ಲ ಕಂಬಳದ ಇತಿಹಾಸ ಮಂದಾಕೆ ಪಡೆಯ ಅವನು ಸರಿ ಪಡೋಲಿಕೈದು ಶಿವಾನಂದ ಕುಲಾರನ್ನು ನಾಮಧೈರ್ಯ ಹೊಂದಿದರು ಕರಿಯ ಕಂಬದ ಮೊನ್ನೆ ಬಹುಮಾನ ಪಡೆಯ ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಕಂಬಳದ
ಚೌಟರಿನ ಮುಂದಾಲು ದೊಡ್ಡ ನಡೆಪಂಚಿನ ಜನಪ್ರಿಯ ಶಾಸಕರು ಯುವ ನಾಯಕರು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಯನ ಹರೀಶ್ ಪೂಂಜರ್ ನಮ್ಮೊಟ್ಟಿಗೆ ಪಂಚಾಯತ್ ಅಧ್ಯಕ್ಷರಾಯನ ಪ್ರವೀಣ್ ಆಲ್ವೇರು ನಮ್ಮೊಟ್ಟಿಗೆ ಉಳ್ಳೇರು ಅರೆಲ್ಲ ಮಸ್ತ್ ಪ್ರೀತಿಪೂರ್ವಕವಾದ ಸ್ವಾಗತ ಮುತ್ತದಿಲ್ಲ. ಆರ್ಕೆ ಲೈಟಿಂಗ್ ರೀಡ್ ಬರೋದು ಓನಪ್ಪೆ ಕ್ರೀಡೆ ಕಂಬಳಗನ್ನೇ ಒಂದು ಗ್ರಾಮೀಣ ಜನಪದ ಸಾಹಿತ್ಯ ಅಂತ ನಾವೇನು ಹೇಳ್ತೀವಿ. ಈ ದೇಶವನ್ನ ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ, ಜಾನಪದ ಸಾಹಿತ್ಯದ ಅಡಿಯಲ್ಲಿ, ರೈತಾಪಿನ ಬದುಕಿನಲ್ಲಿ ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನ ಕಟ್ಟಿರ್ತಕ್ಕಂಥದ್ದು. ಜಾನಪದ ಕ್ರೀಡೆಗಳು ಅಂತೇಳಿ ಬಹಳಷ್ಟು ಇದ್ದಾವೆ ಇವತ್ತು ಇದು ಕೂಡ ಒಂದು ರೈತ ಸಮುದಾಯದ ಒಂದು ಬಹುದೊಡ್ಡ ಕ್ರೀಡೆ. ಈ ಕ್ರೀಡೆಯನ್ನ ಈ ಮಂಗಳೂರು ಭಾಗದಲ್ಲಿ ಅಥವಾ ಉಡುಪಿ ಭಾಗದಲ್ಲಿ ಅಂತಲೇ ಈಗ ರಾಜ್ಯದಾದ್ಯಂತ ಪ್ರಶಸ್ತ ಅಂತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನ ಆದೇಶವನ್ನು ತರಬೇಕಾದಂಥ ಒಂದು ಪ್ರಸಂಗ ನಡೀತು. ಆ ಸಮಯದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅನೇಕರು ಪ್ರಶ್ನೆ, ಈ ಭಾಗದ ಶಾಸಕರುಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹರೀಶ್ ಪೂಂಜ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ, ನಾನು ಕೂಡ ವಿಧಾನ ಪರಿಷತ್ತಲ್ಲಿ ಪ್ರಶ್ನೆ ಮಾಡಿದೆ. ಆಗ ಸಮಯದಲ್ಲಿ ಇದೊಂದು ಗ್ರಾಮೀಣ ಕ್ರೀಡೆ, ಈ ಕ್ರೀಡೆಗೆ ಸರ್ಕಾರ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವ್ಯಾರೂ ಹಿಂದೆ ಬಿದ್ದಿಲ್ಲ. ಈ ಕ್ರೀಡೆಯನ್ನ ಪ್ರೋತ್ಸಾಹಿಸಿ ಬೆಳೆಸಬೇಕಾಗ್ತದೆ. ಈಗ ನೋಡಿ, ಇದನ್ನ ನಾನು ಅದನ್ನ ಮಕ್ಕಳಂತೆ ಸಾಕಿರ್ತಕ್ಕಂಥ ಇವ್ರನ್ನ ನಾನು ಮಕ್ಕಳಂತೆ ಸಾಕಿರ್ತಕ್ಕಂಥ ಪ್ರೀತಿಯಿಂದ ಗೌರವದಿಂದ ಕುಟುಂಬದ ಈ ನಾಡಿನ ಗೌರವವನ್ನು ಹೆಚ್ಚು ಮಾಡತಕ್ಕಂಥ ಯಾವ್ದಾದ್ರು ಒಂದು ಕ್ರೀಡೆ ಇದ್ರೆ ಅದು ವಿಶೇಷವಾಗಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಂಬಳ ಕೂಟ ಬಹಳ ದೊಡ್ಡ ವಿಚಾರ ಇದೆ. ಈ ಕುಂಕುಟವನ್ನು ನಾವು ಪ್ರೋತ್ಸಾಹಿಸಿ ಬೆಳೆಸಬೇಕಾಗ್ತದೆ. ಜೊತೆಗೆ ನಾವು ಹಿಂದೆ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯರು ಇದನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಮಕ್ಕಳಿಗೆ ಈ ಕ್ರೀಡೆ ವಿಚಾರದಲ್ಲಿ ನಾವು ಏನಾದರೂ ಮುಂದಿನ ಪೀಳಿಗೆಗೆ ತಿಳಿಸದೇ ಇದ್ರೆ, ಇಂಥ ಕ್ರೀಡೆಗಳನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಗ್ರಾಮೀಣ ಸೊಬಗು ಹೋಗ್ತದೆ. ನಾವೆಲ್ಲ ಇವತ್ತು ಗ್ರಾಮೀಣ ಸೊಬಗಿನಿಂದ ಬಂದವರು, ರೈತಾಪಿ ಕುಟುಂಬದಿಂದ ಬಂದವರು, ರೈತರ ಬದುಕೆ ಬೆನ್ನೆಲುಬು ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಪ್ರೋತ್ಸಾಹಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥಲ್ಲಿ ನಮ್ಮ ಚೌಟಾರವರು ಅವರೆಲ್ಲ ಸಂಘಟಕರು ಈ ಕೆಲಸವನ್ನ ಬಹಳ ಅತ್ಯಂತ ಉತ್ಸಾಹದಿಂದ ಇವತ್ತು ಸಾರ್ವಜನಿಕರಿಗೆ ಇವತ್ತು ತೆರಳಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಈ ಕ್ರೀಡೆಯನ್ನು ನಿಲ್ಲಿಸಿರ್ತಕ್ಕಂಥದ್ದು ಅದು ಅಷ್ಟು ಸಮಂಜಸವಲ್ಲ ಅನ್ನೋ ವಿಚಾರವನ್ನು ನಾನೊಬ್ಬ ವಕೀಲನಾಗಿ ಹೇಳ್ತೀವಿ. ನಾವು ಕೂಡ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಶುಭವನ್ನು ಕೋರ್ತೇನೆ. ಥ್ಯಾಂಕ್ ಯು. ಮಾತಾ ದೈವ ದೇವೇಂದ್ರನ ನೆನೆತಂದು ಕುಡ್ಲದ ಬಾರಿ ಪೇರ್ನದ ಕಮಲನ ನಮ್ಮ ಪುರ ಸೇರಿದ ಈ ಕಮಲನ ಆಯೋಜನೆ ಮಾಡಿದ ಬ್ರಿಟಿಷ್ ಹೋಟೆಲ್ ಇನಿ ಕುಡ್ಲದ ಕಮಲನ ನಮ್ಮ ಪುರ ಸೇರಿದ ಒಂಜಿ ಕಾಲ ಇತ್ತಂಗೆ ಪೊಂಜೋಲು ಕಮಲದ ಬಲ್ಲಿ ಬಂದ ಆ ಒಂಜಿ ಕಾಲ ಇಲ್ಲಿ ಹೋದು ಇಲ್ಲಿ ನಮ್ಮ ಮಾತ ಒಟ್ಟು ಸೇರೊಂದು ಪೊರ್ಲುಡು ಪೊಲ್ಲಗಂಟದ ಇಲ್ಲದ ಜೋಕ್ಲೆಲ್ಲ ಲೆತ್ತಂಬತ್ತದ ಕಮಲನ ತೋಂದುಲ್ಲ ಬಂದದ ಇನ್ನಿತ ಈ ಒಂದು ಕಾರ್ಯಕ್ರಮ ಸೇರಿ ನಂಚಿನ ಜನತುನಗಲೇ ಗೊತ್ತಾಪಡು ನಮ್ಮ ಕುಡ್ಲದ ಕಮಲ ಏಕೊಂಜಿ ಪುಗಾರ್ಪೆನ ಪಡೋಣ ಬಂದ ಈ ಒಂಜಿ ಇಂಚಿನ ಪೂರ ನಮ್ಮ ಕ್ರೀಡೆ ಓಡಿಯೋಡಲ್ಲ ನಮ್ಮ ಜವಣೆಲ್ಲ ಸಪೋರ್ಟೇ ನೆಟ್ಟು ಬೋಡಾಯಿ ಇನಿ ಅನೇಕ ಕಮಲದ ಯಜಮಾನರ್ನಕ್ಲೆನ್ ತೂಪ ನಮ್ಮ ಕಮಲ ಸಾಂಗುನಕ್ಲೆನ್ ತೂಪ ಮಾತ ಜಕ್ಕ ಜವಣೆರೆ ದಯಪಂಡ ನಮ್ಮ ತುಳುನಾಡ ಈ ಒಂಜಿ ತುಂಬದ ಕ್ರೀಡೆಯನ್ನು ಒರ್ಪುಡು ಬಂದಿನ ಒಂದು ಉದ್ದೇಶ ಅದಲು ಎಲ್ಕ್ಲೆನ್ ಸಾಂಗುವೇರು ಎಲ್ಕ್ಲೆನ್ ಇಡಪುವೇರು ಈ ಒಂಜಿ ಕಮಲನ ನಡಪವೇರು ಬಂದನ ಆತ್ಮೀಯ ಮೊದಲ ಕಂಟಿನ್ಯೂತೆ ನಮ್ಮ ಪೂರ ಈ ಒಂಜಿ ಕ್ರೀಡೆಗೆ ಪ್ರೋತ್ಸಾಹ ಕೊರಡು ನಾತ್ ಈ ಒಂಜಿ ಕ್ರೀಡೆನ ಒರ್ಪುನಂಚಿನ ಕಾರ್ಯ ಮಾಡ್ಕೊಡು ಅಂಚನೆ ಜವಣೆರ ಆಯ್ನಾತ್ ನನಾತ್ ನೆಕ್ಕೊಂಜಿ ಸಪೋರ್ಟ್ ಕೊರಡು ಇನಿ ಬ್ರಿಜೇಶ್ ಚೌಟೇರ್ಲ ಒಂಜಿ ಬಾರಿ ಒಂಜಿ ನಮ್ಮ ಎಂಕಲ ಬಿಜೆಪಿ ಪಾರ್ಟಿದ ರಾಜ್ಯದ ಕಾರ್ಯದರ್ಶಿಯಾಗಿ ಆ ಸೇವೆ ಮಾಡ್ತಂದ್ರೆ ಆಯ್ತ ಒಟ್ಟಿಗೆ ಆ ಒಂದು ಮಾತರೆಲ್ಲ ಒಟ್ಟು ಸೇರ ಒಂದು ಸಂಘಟನೆದ ಒಂದು ಮಲ್ಲ ಒಂದು ವಾಲಿಬಾಲ್ ಬರಲಿ ಈ ಒಂದು ಕಮಲನ್ನ ವರ್ಷ ಆಯೋಜನೆ ಮಾಡ್ತಾಗಲ್ಲ ಮಾತ
ನಂಗೆ ಆಮಂತ್ರಣ ಕೊಡ್ತೇವೆ ಅವೇ ಮಲ್ಲ ಒಂಜಿ ಭಾಗ್ಯ ಇಲ್ಲಿಗೆ ಒಂದೇ ಮಲ್ಲದ ರಾಯಪೇಟೆಗೆ ನಮ್ಮ ಏರ್ಲ ಜನಕ್ಕೆ ಕೊಡ್ತೀರ ಆಗ ಅದನ್ನ ಒಂಜಿ ಪೇರ್ನೆ ಇಡೀ ಒಂಜಿ ಕುಡ್ಲದ ಜನಗಳು ತೂಪಿನಂಚಿನ ಇಲ್ಲಿ ಒಂಜಿ ಪೊತ್ತಡು ಪಲ್ಲೆ ಇಚ್ಛೆ ಪಟ್ಟೆ ಒಂಜಿ ಕವಿನ ವಾಣಿ ಬಂತೇರು 7 ಸಾಗರ 100 ಮಂದಿರ ದೈವ ಶಾಸ್ತ್ರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಗಣ ಪರಂಪರೆ ಇದ್ದರೆ ಏನು ಸಾರ್ಥಕ ನಮ್ಮ ಮನೆಯ ಮಕ್ಕಳೇ ಮನೆಗೆ ನಿದ್ರಿಸುತ್ತಿದ್ದರೆ ಬಂದ ಯಾನ ಅನಾಥ ಬೈಗಿನಂಚಿನ ಜವನೇಗಳಿಗೆ ಪಂಪೆ ಬೈ ಸೇರಿನಂಚಿನ ಅಪ್ಪೆಲ್ಲೆಗೆ ಪಂಪೆ ನಮ್ಮ ಹಿರಿಯಕ್ಕೆ ಪಂಪೆ ಜವನೇರನ್ನ ಅನಾಥ ಇಂಚಿನ ಕ್ರೀಡೆಗೆ ಪೋಪಿನಂಚಿನ ಕಾರ್ಯ ಮಾಡ್ರೆ ನಮ್ಮಲ್ಲ ಇಲ್ಲ ಪಂಪ ನಮ್ಮ ಜೋಕಲ್ಲೇ ನಾವು ಪಂಪ ಪೋಲೆ ಕಮಲ ತೋಲೆ ಅಂಚೆ ಉತ್ಸವ ಪೋಲೆ ಜಾತ್ರೆ ಪೋಲೆ ಕೋಲ ಪೋಲೆ ನೇಮ ತೋಲೆ ನಿಖಲ್ ಕೋಣ ಮಾತ್ರ ನನಾತ್ ಇಂಚಿನ ಕ್ರೀಡೆಲಾದಪ್ಪು ಕೋಲನೆ ಮಾದಪ್ಪು ನನಾತ್ ವೈಭವಡು ನಡಪರ ಸಾಧ್ಯ ಉಂಟು ಪಂಪಿನ ಪಾತ್ರ ಬರಲು ಮಂದಿನಂಚಿನ ಆಯೋಜನೆ ಮಂದಿನಂಚಿನ ಅಧ್ಯಕ್ಷರಿಗೆ ಅಂಚನೆ ಮಾತ್ರ ಕಮಲ ಸಮಿತಿದ ಪ್ರಯೋಜಕರೆಲ್ಲ ಯಾರ ಸೊನ್ನೆ ಬರಲು ನನ್ನ ಪಾತ್ರೆ ಮಾನದಿಗೆದ ಮರ್ಯಾದೆ ಕೊಟ್ಟು ಬಂದಾರೆ ನಿಗ್ಲೆ ಪೂರ ಅಭಾರಿಯಾಗಲೇ ಬಂದು ಬರಲು ನನಾತ್ ವರ್ಷ ಈ ಒಂಜಿ ಕಮಲ ವಿಜೃಂಭಣೆ ನಡಪಡು ಬಂದು ಮಾತ ದೈವ ದೇವೇಂದ್ರ ನಟೊಂದು ಅಪ್ಪೆ ಉಳ್ಳಾದಿನ ಪಾದಕ ಅಡ್ಡಪುರೊಂದು ಎಲ್ಲ ಪಾತ್ರವನ್ನು ಮುಗಿದ್ವೆ ಚೈತ್ರ ಪರಮೇಶ್ವರ ಎನ್ನ ಆತ್ಮೀಯರ್ಲ ಇನ್ನ ಭೋಜೇಗೌಡ್ರೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರೇ ಇಂಗಲ ಮಾತೇರ್ನಲ್ಲ ಹಿರಿಯರು ಮಾರ್ಗದರ್ಶಕರ ಸೈನ್ಯದ ವ್ಯವಸ್ಥೆಗೆ ಒಂದು ಮುಂಚೂಣಿದ ನಾಯಕತ್ವವನ್ನು ಕೊರ್ಪುನಾರ ಕ್ಯಾಪ್ಟನ್ ಪ್ರಾಯಶಃ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಕುಡ್ಲದಂಚಿದ್ನ ಪೇಟೆಡ್ ಕುಡ್ಲಡಂಚಿದ್ನ ಒಂಜಿ ನಗರಡ್ಲ ಕಂಬಳನ ಮನ್ಪೊಲಿ ಎಂಚ ಮನ್ಪೊಲಿ ಮಾದರಿಯಾದ ಮನ್ಪೊಲಿ ಇಂದು ಪನ್ಪುನಂಚಿನ ದೃಷ್ಟಿಡ್ ಕಂಬಳಗಳ ಕ್ಯಾಪ್ಟನ್ಶಿಪ್ ಅನ್ನು ಕೊರ್ನಾರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ಎಂದು ಪಂಡ್ರೆ అని ಈ ಸಂದರ್ಭ ಭಾರಿ ಸಂತೋಷ ಈ ಸಂದರ್ಭ ಪಡೆಯುವುದಿಲ್ಲ ಆ ಕಾರಣಕ್ಕೋಸ್ಕರ ನಿಖಿಲ ಮಾತೇರ್ನಲ್ಲ ಪರವಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಆತ್ಮೀಯವೆನಿಚಿನ ಅಭಿನಂದನೆ ನಾನು ಈ ಸಂದರ್ಭದ ಸಂದೇಹ ಭಾರಿ ಸಂತೋಷ ಪಡೆದೆ ಪ್ರಾಯಶಃ ತುಳುನಾಡದ ಸಂಸ್ಕಾರ ಸಂಸ್ಕೃತಿನ ಉರಿತದನೆ ಇಂಚಿತ್ತಿನ ತುಳುನಾಡದ ಸಂಸ್ಕೃತಿಲ ಸಂಸ್ಕಾರ ಇಲ್ಲ ಅವು ದೈವಾರಾಧನೆ ಇಪ್ಪು ಆತನ ಕಂಬಳ ಇಪ್ಪು ಇಂಚಿತ್ತಿನ ತುಳುನಾಡದ ಬೇತೆ ಬೇತೆ ಸಂಸ್ಕಾರಲ್ಲೇ ಇನಿ ಹಿಂದೂ ಸಮಾಜದ ಸಂಸ್ಕೃತಿನ ಒರಿಪಾವನ ಚಿನ್ನ ಕೆಲಸನ ಮಧ್ಯದಲ್ಲಿ ಪ್ರಾಯಶಃ ಇನಿ ತುಳುನಾಡದ ಕಂಬಳ ಬೆಂಗಳೂರದ ಜನಕ್ಲೆಲ್ಲ ಕಂಬಳ ಆ ರೀತಿ ನಡಪುಣೊಂದು ಪನ್ಪುನಂಚಿದ್ನ ಒಂಜಿ ವಿಚಾರಣ ತೆರಿಪಾವನಂಚಿದ್ನ ವ್ಯವಸ್ಥೆ ಈ ವರ್ಷದ ಕಂಬಳ ಬೆಂಗಳೂರು ಕಂಬಳ ಇಡ್ಲ ಭಾರಿ ಪೊರ್ಲುಡು ನಡೀತದೆ ಪ್ರಾಯಶಃ ಈ ಗೋಲ್ಡ್ ಫಿಂಚ್ ಸಿಟಿಟ್ ಸುಮಾರು 7 ವರ್ಷದಿಂಚಿ 7ನೇ ವರ್ಷದ ಕಂಬಳದ ಈ ಒಂಜಿ ಪೊರ್ಲುದ ಈ ಕಾರ್ಯದ ಭಾಗವಹಿಸೋನಲ್ಲ ಭಾರಿ ಸಂತೋಷನ ಕಣಪುಂಡು ಬ್ರಿಜೇಶ್ ಚೌಟ್ರನೊಟ್ಟಿಗೆ ಪುನಚಿಂದ ಮಾತ ಆರ್ನ ಸಹೋದ್ಯೋಗಿಗಳು ಮಾತೆಲ್ಲ ಒಟ್ಟು ಸೇರೊಂದು ಈ ಪೊರ್ಲುದ ಕಂಬಳನೆ ಕುಡ್ಲದ ಜನಕಲು ತೂವಡು ಈ ಸಂಸ್ಕಾರನ ದುಮ್ಮದ ಪೀಳಿಗೆಗಳ ಹಸ್ತಾಂತರ ಮಲ್ಪುನಂಚಿನ ಈ ಪ್ರಕ್ರಿಯೆದ ಒಂಜಿ ಕಂಬಳ ನಡಪೋಡು ಪನ್ಪುನಂಚಿನ ಒಂಜಿ ಇಚ್ಛಾಶಕ್ತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕನ ನೆಲೆಟ್ಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಕಾರ್ಯ ನಾನಾ ನಡಪಡೆ ಎಂಗೆಲ್ಲ ಪೂರ್ಣ ಸಹಕಾರ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ನೊಟ್ಟಿಗೆ ಇಪ್ಪುಣೊಂದು ಪನ್ಪಂಚಿನ ಆ ಪಾತ್ರಣಿಯನ್ನು ಈ ಸಂದರ್ಭ ಪನೊಂದು ಮಾತೆರೆಗಳ ವಂದಿಸೋದು ಎರಡು ಪಾತ್ರ ಮುಗಿಸವೆ ಜೈ ಭಾರತ್ ಮಾತೆಗೆ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ತೆಗೆದುಕೊಂಡು ಜೊತೆ ಮಾಹಿತಿ ನೂತ ಎಲ್ಪ ಜೊತೆ ಕರಿನ ಸತ್ತಿ 150 ಈ ಸತ್ತಿ ಒಂಜಿ ಜೊತೆ ಮಲ್ಲಪಿನ ಒಟ್ಟಿಗೂ ಒಟ್ಟು ಸೇರುವುದರಲ್ಲಿ ಗೌರವಾನ್ವಿತ ಶ್ರೀ ತೇಜಸ್ವಿ ಸೂರ್ಯ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಅಂಜನೆ ಬೇತೆ ಬೇತೆ ಕ್ಷೇತ್ರದ ಶಾಸಕರೇ ಮಲ್ಲ ಬಿನ್ನೇರ್ನಕಲ ಒಟ್ಟಿಗೂ ದಿವಂಗತ ರತ್ನಮಾಧವ ಶೆಟ್ಟಿ ವೇದಿಕೆಡೆ 7ನೇ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳೋತ್ಸವ ನೇತೃತ್ವಡೆ ಆಸೆ ಅಂಗಲಪ್ಪಡು 7ನೇ ವರ್ಷದ ಯಶಸ್ವಿಯಾದ ಪಾಡ್ದಿನ ಗ್ಯಾಲರಿ ಇಂದಿಡು ಬಂದ್ಬಿಟ್ಟೆ ಕರಪಲದ ವಿಭಾಗದ ಇಡಿತುಕೊಂಡು 2 ಜೊತೆಗಳು ಬಲ್ಲದ ಮಲ್ಲು ವಿಭಾಗದ 22 ಜೊತೆ ಬಲ್ಲದ ಎಲ್ಲಿಯ ವಿಭಾಗದ 26 ಜೊತೆ ಅಡ್ಡಪಡದ ವಿಭಾಗದ 4 ಜೊತೆ ನಾಗರದ ಮಲ್ಲು ವಿಭಾಗ
ಇಟ್ಟು ಎಲ್ಪ ಜೊತೆ ಪಾಲ್ಪಡುವಿಕೆ 7ನೇ ವರ್ಷದ ಕೂಟ ನಡೆದು ಬರುന്നത് ಏನು ಬರ್ತಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ನ ಮುತಾಲಿಕ ನಡಪುನಂಚಿನ ಮಂಗಳೂರು ಕಮಲದ ಈ ಒಂಜಿ ಕಾರ್ಯಕ್ರಮ ರಾಜೇಂದ್ರ ಕುಮಾರ್ ಪತಾಕ್ ಡೆಪ್ಯೂಟಿ ಜನರಲ್ CSF ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ನಮ್ಮೊಟ್ಟಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಮಿಟಿದ ಪರವಾದ ಸ್ವಾಗತ ಮಂತೊಂದುಲ್ಲ.